ಇದೊಂದು ಲಾರಿ ಮುಷ್ಕರ ಕೂಡ ಅವರೊಂದು ಗುತ್ತಿಗೆದಾರರು, ಒಂದು 4,000 ಜನ ಇದ್ದಾರೆ. ಕೆಲವರು ಅವರು 6 ತಿಂಗಳಿಂದ ಬಂದಿಲ್ಲ ಹೇಳಿದರೆ ಬಾಡಿಗೆ ತಿಂಗಳು ಬಾಡಿಗೆ ಕಟ್ಟಬೇಕು ಅವರು. ನೀವು ನೋಡಿ 2 ತಿಂಗಳು 3 ಬಾಡಿಗೆ ಕಟ್ಟಲಿಲ್ಲ, 3 ತಿಂಗಳಾದರೆ ಬ್ಯಾಂಕ್ನವರು ಇಲ್ಲಿ ಸೀಸ್ ಬರ್ತಾರೆ. ಇಲ್ಲಿ ಸೀಸ್ ಬರುವವರು ಯಾರು? ಮಾಮೂಲು ಜನ ಏನು ಟೈ ಹಾಕೊಂಡು ಬರುವುದಿಲ್ಲ, ರೌಡಿಗಳೇ. ಹೆಚ್ಚಿನ ಸೀಸರ್ಗಳೆಲ್ಲ 90% ರೌಡಿಗಳೇ ಇರ್ತಾರೆ. ಲೋನು ಇದು ಸೀಸ್ ಮಾಡಲಿಕ್ಕೆ ಲೋನ್ ಮಾತ್ರ, ಅಂದರೆ ಯಾವುದು ಕೂಡ ಗಾಡಿ ಸೀಸ್ ಮಾಡಲಿಕ್ಕೆ ಅಲ್ಲಿ ರೆಡಿಯಾಗಿರ್ತಾರೆ ರೌಡಿಗಳು. ಹಾಗಾಗಿ ಯಾರು ಬೇಡ, ಯಾವ ಇನ್ಫ್ಲುಯೆನ್ಸ್ ಕೂಡ ನಡೆಯುವುದಿಲ್ಲ ರೌಡಿಗಳಿಗೆ. ಆದರೆ ಅವರಿಗೆ ಅಂಥದ್ದಕ್ಕೆ ಅವರನ್ನು ಇಟ್ಕೊಳ್ಳೋದು. ಹಾಗಾಗಿ ಶೇಕಡ ವಸೂಲಾತಿ 100ಗಳು ಆಗ್ತದೆ ಆ ರೀತಿ. ಆದ್ದರಿಂದ ಈ ಲಾರಿ ಚಾಲಕರು ಅಥವಾ ಆ ಮಾಲಕರು ಎಷ್ಟು 4,000 ಅಂದರೆ ಅವರು 25 ಲಕ್ಷ ಟನ್ ಅಕ್ಕಿಯನ್ನು ಸಾಗಿಸಿದ್ದಾರೆ ಅಂತ ಹೇಳ್ತಾರೆ. 4,000 ಲಾರಿಗಳಿದೆ. ಅವರು ಏನು ಮಾಡಬೇಕು? ಅಷ್ಟು ಲಕ್ಷ ಬಾಕಿ 260 ಕೋಟಿ ಅಂದರೆ ಬಡ್ಡಿ ಎಷ್ಟಾಗುತ್ತೆ ಅವ್ರಿಗೆ ಕಟ್ಟಬೇಕಾದದ್ದು? ಸಾಲ ಕಟ್ಟಬೇಕಾದ್ರೆ ಏನು ಇವರು ಪಾಪ ಏನು ದುಡ್ದದ್ದೆಲ್ಲ ಯಾರ್ಯಾರಿಗೋ ಸಾಲ ಬಡ್ಡಿ ಕಟ್ಟಲಿಕ್ಕೆ, ಯಾರ್ಯಾರ್ದು ಹೊಟ್ಟೆ ಹೊರಲಿಕ್ಕೆ. ಆದರೆ ಇವರು ಪಾಪ ಚಾಲಕರು ಮಾಲಕರು ತಮ್ಮ ಹೊಟ್ಟೆ, ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಸಂಸಾರ ನೋಡಿಕೊಳ್ಳೋದಾಗ ಬೀದಿಗೆ ಬರುವಾಗ ಆಗ್ತದೆ. ಬಟ್ ಈ ಕಡೆಯೂ ಅಷ್ಟೇ ಸಮಸ್ಯೆಗಳಿದೆ, ಸರ್ಕಾರ ರನ್ ಮಾಡಬೇಕಾಗಿದೆ. ಬಟ್ ಏನ್ಯೋ ನಿಮ್ಮ ಘೋಷಣೆಗಳು, ಅನುದಾನ ಬಿಡುಗಡೆ ಏನು ಯಾವುದು ನಮಗೆ ಭರವಸೆಯನ್ನು ತಂದು ಕೊಡೋದಿಲ್ಲ. ನೀವು ಯಾವಾಗ ಬ್ಯಾಂಕಿನಿಂದ ನಮ್ಮ ಅಕೌಂಟಿಗೆ ಅಂದರೆ ಪಾಸ್ ಆಗ್ತದ ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅಂತ ಯಾಕೆ ಹೇಳಿದ್ರಿ ಅಂತ ಹೇಳಿದ್ರೆ, ಅವ್ರಿಗೆ ನಂಬಿಕೆ ಇಲ್ಲ, ಅಷ್ಟು ಒತ್ತಡ ಇದೆ. ಆ ಬಂದ ಹಣ ಅಲ್ಲಿ ಇದೆ ಆದ್ರೆ ತೆಗೆದುಕೊಂಡು ಇನ್ನೊಂದಕ್ಕೆ ಪಾಸ್ ಆಗುವ ಚಾನ್ಸ್ ಇರ್ತದೆ. ಅಂದ್ರೆ ಬೀಸೋದನ್ನಿಂದ ತಪ್ಪಿಸುವ ಪ್ರಯತ್ನಗಳಾಗಬಹುದು. ಅಂದ್ರೆ ಅಷ್ಟು ಹಣ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಪ್ರಭಾವಶಾಲಿ ಅನುದಾನವನ್ನು ತಮಗೆ ಮಾಡ್ಕೊಳ್ಳಿಕ್ಕೆ ನೋಡುವಂತ ವ್ಯವಸ್ಥೆ ಇದ್ದಿರ್ಬೋದು. ಹಾಗೆ ತಮಗೆ ಅಂದ್ರೆ ಇವ್ರದ್ದೇನು ಶುರು ಮಾಡಿದ್ರಲ್ಲ, ಇನ್ನು ಇದಕ್ಕಿಂತ ಅಗತ್ಯ ಯಾವುದಾದಿದ್ರೆ ನೋಡುವಂತ ಆ ರೀತಿಯಾಗಿ ಪರಿಸ್ಥಿತಿ ಇರೋದ್ರಿಂದ ಸದ್ಯ ಅವರು ಆ ರೀತಿಯಾದ ತೀರ್ಮಾನ ತಗೊಂಡಿದ್ದಾರೆ. ಇದೆಲ್ಲ ಇಂಥ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್, ಇದು ಹಣ ಬಜೆಟ್ ಇದನ್ನೆಲ್ಲ ತೂಗುವಾಗ ಇಂಥದ್ದೆಲ್ಲ ಆಗ್ತದೆ. ಆದರೆ ನಮಗೊಂದು ಕಾಳಜಿ ಅಥವಾ ನಮ್ಮ ಮಾಧ್ಯಮದವರಿಗೆ ಒಂದು ಕಾಳಜಿ ಹೇಳಿದರೆ, ಪಾಪ ಬಡವರಿಗೆ ಇನ್ನೊಂದು ಬಡವರಿಗೆ ಕೊಡ್ಲಿಕ್ಕೆ ಹೋಗಿ ಇನ್ನೂ ಯಾರೋ ಮಧ್ಯಮ ವರ್ಗ ಪಾಪ ಬಡವರು ಉದ್ಯಮ ಮಾಡುವವರು ಬೀದಿ ಪಾಲಾಗಬಾರ್ದು, ಕಷ್ಟಪಟ್ಟು ದುಡಿಯೋರು ಎನ್ನುವಂಥ ಕಾಳಜಿ ಅಷ್ಟೇ. ಅದಕ್ಕೋಸ್ಕರ ಇದೇನು ಮೊದಲೇನಲ್ಲ, ಅಂದ್ರೆ ಸರ್ಕಾರಿ ಬಸ್ ನೌಕರರ ಸಂಬಳ ಅಥವಾ ವೇತನ ಬಾಕಿ ಇರಿಸಿರುವಂತದ್ದು, ಪಿಂಚಣಿ ಬಾಕಿ ಇರಿಸಿರುವಂತದ್ದು ಘಟನೆ ನಡೀತದೆ. ಮೊನ್ನೆ ಮೇ ತಿಂಗಳಲ್ಲಿ ಎಲ್ಲ ಲಾರಿಗಳು ಪ್ರತಿಭಟನೆ ನಡೆಸಿದ್ರು. ಅಂದ್ರೆ ಡೀಸೆಲ್ ಜಾಸ್ತಿ ಆಗಿದೆ, ಲೋನ್ ಆಗಿದೆ, ಅಂದ್ರೆ ಪ್ರತಿಭಟನೆಗಳೇ ಆಯ್ತು ಅಂತ. ಸರ್ಕಾರದ ವಿರುದ್ಧವಾಗಿ ಇಂಥ ಪ್ರತಿಭಟನೆಗಳು ಸಾಲಾಗಿ ನಡೀತಾ ಇದೆ. ಇದರ ಜೊತೆಗೆ ಈ ಹಿಂದೆ ವಿದ್ಯುತ್ ನಿಗಮಗಳಿಂದಲೂ ಕೂಡ ಬೆಲೆ ಏರಿಕೆ ಮಾಡಬೇಕು ಅನ್ನುವಂಥದ್ದು, ಇದರ ಹೊರೆಗಳು ಕೂಡ ನೇರವಾಗಿ ಜನರ ಮೇಲೆ ಬೀಳ್ತಾ ಇದೆ. ಅಂದ್ರೆ ಸರ್ಕಾರ ತಾನು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಸರಿಯಾದ ನಿಟ್ಟಿನಲ್ಲಿ ನಡೆಸದ ಒಂದು ಕಾರಣಕ್ಕೋಸ್ಕರ ಅದರ ಹೊರೆ ಇಂಡೈರೆಕ್ಟ್ ಆಗಿ ಜನರ ಮೇಲೆ ಹೊರೆ ಆಗ್ತಾ ಇದೆ. ಈ ಜನರ ಬಗ್ಗೆ ನಾವು ಹೆಚ್ಚು ಕಾಳಜಿ ಮಾಡುವಂಥದ್ದು ನೋಡುವಾಗ ಬೇಜಾರಾಗ್ತದೆ. ಯಾಕೆ ಹೇಳಿದ್ರೆ ಇವರಿಗೆ ಜನರು ಏನು ಭಾಗ್ಯಗಳು ಬೇಕು, ಗ್ಯಾರಂಟಿ ಬೇಕು ಅಂತ ಹೇಳಿ ಓಟ್ ಹಾಕಿದ್ದಾರೆ. ಸೊ ಸರ್ಕಾರ ಜನರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದೆ. ನಾವು ಯಾರನ್ನೂ ದೂರವಾಗಿಲ್ಲ, ಇದು ನಾವು ಮಾಡಿಕೊಂಡ ವ್ಯವಸ್ಥೆ. ಕೆಲವೊಮ್ಮೆ ನಾವು ಮಾಡಿಕೊಂಡ ಅವ್ಯವಸ್ಥೆ ಅಥವಾ ನಾವು ಮಾಡಿಕೊಂಡ ಹಣೆ ಬರ ಅಂತ ಕೂಡ ಹೇಳ್ಬೋದು. ಯಾಕೇಳಿದ್ರೆ ಎಲ್ಲೂ ಕೂಡ ಬಡವರಿಗೆ ಕೊಡಬಾರ್ದು ಅಂತ ಸಂವಿಧಾನವು ಕೂಡ ಹೇಳಿದ್ರ. ಯಾರಿಗೆ ತುಂಬ ಕಷ್ಟದಲ್ಲಿದೆ, ತುತ್ತು ಅನ್ನ ಕೂಳಿಗೂ, ಅದು ಶೇಕಡ 15% ಒಳಗಿಡಬೇಕು. ಯಾವುದು ಇಡೀ ಜನಸಂಖ್ಯೆಯ 15%ಗಿಂತ ಒಳಗಿಡಬೇಕು. 5% ತೀರಾ ಕೊಡುಬಡುವರಿಗೆ ಹೆಚ್ಚಿನ ಅನುದಾನ ಕೊಡಬೇಕು. ಉಳಿದಂಥ 10% ಅವರಿಗೆ ಸ್ವಲ್ಪ ಪೂರಕ ಅನುದಾನಗಳನ್ನು, ಇನ್ನೂ ಏನು ಸಪೋರ್ಟಿವ್ ಆಗಿ ಏನೋ ಬೇರೆ ಬೇರೆ ರೀತಿಯಾದ ಸಪೋರ್ಟ್ಗಳನ್ನು ಸರ್ಕಾರಿ ವ್ಯವಸ್ಥೆ ಅಡಿಯಲ್ಲಿ ಮಾಡಬೇಕು. ಇದು ಹಾಗಲ್ಲ 50% ಅಲ್ಲ 100 ಏನು ಎಲ್ರಿಗೂ ಮಹಿಳೆಯರಿಗೆ ಎಲ್ರಿಗೂ 50% ಜನಸಂಖ್ಯೆಯಲ್ಲಿ ಎಲ್ರಿಗೂ ಉಚಿತ ಅಂತ ಹೇಳುವಂಥದ್ದು, ಅಥವಾ ಎಲ್ರಿಗೂ ಏನು ಬಡವರಿಗೆ ಅಕ್ಕಿ, APL ನವರಿಗೆ ಅಕ್ಕಿ, BPL ನವರಿಗೆ ಅಕ್ಕಿ ಅಂತ ಹೇಳಿ ಎಲ್ಲರೂ BPL ನವರೇ ಆದರೆ ಅಕ್ಕಿ ಅಂದರೆ ಲೆಕ್ಕಕ್ಕಿಂತ ಜಾಸ್ತಿ BPL ನವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡವ್ರು 2-3 ಫ್ಲೋರ್ ಇದ್ದ ಮನೆಯವರು BPL ಕಾರ್ಡ್ಗಳನ್ನು ತಗೊಂಡು, ಅಂದರೆ ಸದ್ಯದಲ್ಲೇ BPL ಕಾರ್ಡ್ಗಳು ರದ್ದಾಗುವ ಚಾನ್ಸ್ ಇದೆ. ಮತ್ತೊಂದು BPL ಕಾರ್ಡ್ಗಳನ್ನು ನೀವು ಹೇಳುವಾಗ ನೆನಪಾಯ್ತು, ಈಗ ಮಾಡಿದಾರಂತೆ. ಅಂದರೆ ಅವರೇ ತಗೊಂಡು ಹೋಗ್ಬೇಕು. ತುಂಬ ಕಡೆಗಳಲ್ಲಿ ಮನೆ ಯಜಮಾನಿಗೆ ಹುಷಾರಿಲ್ಲ, ಬೆಡ್ ರಿಡನ್ ಆಗಿರ್ತಾರೆ, ತುಂಬ ಕಷ್ಟದ ತಿಂಗಳು, ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ, ಏನೋ ಪ್ರಾಬ್ಲಮಲ್ಲಿ ಇರ್ತಾರೆ. ನೀವು ಅವರ ಬೆರಳನ್ನು ತಗೊಂಡು ಹೋಗಿ ಅಲ್ಲಿ ಇಡ್ಲಿಕ್ಕೆ ಆಗ್ತದ? ಮೊದಲೇ ಕಷ್ಟದಲ್ಲಿದ್ದಾರೆ, ಅಕ್ಕಿ ಬೇಕಾಗ್ತದೆ. ಮನೆಯವರು ಹೆಂಡತಿಯೋ ಮಕ್ಕಳು ಹೋಗಿ ಅಲ್ಲಿ ಹೋಗಿ ಅಕ್ಕಿ ಕೊಡಿ ಅಂತ ಕೇಳಿದ್ರೆ, ನೀವು ಗಂಡನ ಬೆರಳು ತಗೊಂಬನ್ನಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಏಕಲವ್ಯನ ದ್ರೋಣ ಕೇಳಿದಾಗೆ ಸರ್ಕಾರ. ಅಂದರೆ
ಅದನ್ನು ಏನು ತಂಬು ಇದನ್ನು ವಿಚಾರನು ಒಂದು ವೇಳೆ ಅನಾರೋಗ್ಯ ಪೀಡಿತರಾಗಿದ್ದರೆ ಅದನ್ನು ಬದಲಾಯಿಸಬೇಕು ಅಥವಾ ತಕ್ಷಣದ ಮಟ್ಟಿಗೆ ಅವಲಂಬಿತರಿಗೆ ಕೊಡಬೇಕಾದಂಥ ಒಂದು ಮಾನವೀಯ ನಿಯಮಗಳನ್ನು ಅಳವಡಿಸಿಕೊಳ್ಬೇಕು. ಇವ್ರದ್ದು ಯಾವ ಶಾಸನ ದುಶ್ಶಾಸನನಾಗೆ ಶಾಸನ ಅಂದರೆ ಶಾಸನ ಅಂದರೆ ಇದು ನಡೆದ ನನಗೆ ಇದು ಏನು ಊಹಿಸಿ ಹೇಳುವಂಥದ್ದಲ್ಲ, ಆ ರೀತಿಯ ನಿಯಮಗಳಿದೆ. ಅಂದರೆ ಕೆಲವೊಂದು ಕಡೆ ಈ ಭಾಗ್ಯಗಳಲ್ಲೂ ಕೂಡ ಆದಷ್ಟು ತಡೆಯುವಂಥ, ಅಂದರೆ ಈಗ ಕರೆಂಟ್ ಬಿಲ್, ಈಗ ಕೆಲವರಿಗೆ ಕರೆಂಟ್ ಬಿಲ್ ಮಧ್ಯೆ ಮಧ್ಯೆ ಬರ್ತದೆ. ಯಾವ ರೀತಿ ಬರ್ತದೆ, ಹೆಚ್ಚು ಮಾಮೂಲಾಗಿ ಖರ್ಚು ಮಾಡಿದರೂ ಕೂಡ ಬಿಲ್ಗಳು ಬರಲಿಕ್ಕೆ ಶುರು ಆಗ್ತದೆ. ಅಂದರೆ ಯಾವ ರೀತಿಯಲ್ಲಿ ಇದನ್ನು ತೂಗಿಸ್ಬೋದು ಅಂತ ಆಯಾ ವಿದ್ಯುತ್ ನಿಗಮಗಳಿಗೆ ವ್ಯವಸ್ಥೆ ಮಾಡಿರೋದ್ರಿಂದ ಆ ಹಣ ಆ ಕಡೆಯಿಂದ ಬರಲೇಬೇಕಾಗಿರೋದ್ರಿಂದ ಅವರು ಯಾವ ರೀತಿ ಬೆಲೆ ಏರಿಕೆಯಿಂದ ಹಿಡಿದು ಎಲ್ಲ ರೀತಿಯಾದಂಥ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದು ಒಂದು ವೇಳೆ ಗ್ಯಾರಂಟಿ ಕ್ಯಾನ್ಸಲ್ ಆದರೂ ಇದು ಕ್ಯಾನ್ಸಲ್ ಆಗೋದಿಲ್ಲ. ಅದು ಕಟ್ಟಿಟ್ಟ ಬುತ್ತಿ, ಹೆಚ್ಚುವರಿ ತೆರಿಗೆ. ಈಗ ತೆರಿಗೆಗಳು ಎಷ್ಟು ತೆರಿಗೆಗಳಾಗಿ ಹೇಳಿದರೆ, ನೀವು ನಿಜವಾಗಿ ತೆರಿಗೆ ಕಟ್ಕೊಂಡಿದ್ದಾದರೆ ದುಡಿದ ಅರ್ಧವಾಸಿ ತೆರಿಗೆ ಹೋಗ್ತದೆ ಅನ್ನೋಷ್ಟರ ಮಟ್ಟಿಗೆ ನಮ್ಮನ್ನು ಡೈರೆಕ್ಟ್ ಇಂಡೈರೆಕ್ಟ್ ಎಲ್ಲೂ ಹೋದಲ್ಲಿ ಕೂಡ ತೆರಿಗೆಗಳಿಂದ ವ್ಯಾಪ್ತವಾಗಿದೆ. ಕೇಂದ್ರದಿಂದ ತೆರಿಗೆ, ಇವ್ರದ್ದು ತೆರಿಗೆ, ಎಲ್ಲದಕ್ಕೂ ತೆರಿಗೆಗಳಾಗಿವೆ. ಅಂದರೆ ಈಗ ಮುಂದೆ ಕೇಂದ್ರ ಸರ್ಕಾರ ಕೂಡ ಈ ತೆರಿಗೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇರೋದ್ರಿಂದ ಕೆಲವೊಂದು ತೆರಿಗೆಗಳನ್ನು ಕಟ್ ಮಾಡುವಂಥ ಪ್ರಸ್ತಾಪ ಇದೆ. ಸೊ ಅಂದರೆ ಬಡವರು ಕೂಡ ತುಂಬ ದುಡಿದ ಹಣವನ್ನು ಕೂಡ ದುಡಿಯುವವರು ದುಡಿತಾ ಇರಬೇಕು. ಉಚಿತ ಭಾಗ್ಯಗಳು ಪಡೆಯುವವರು ಉಚಿತ ಭಾಗ್ಯಗಳನ್ನು ಪಡಿಬೇಕು. ರಮ್ಮಪುರಿಯಾರ ಸ್ವಾಮಿಗಳು ಹೇಳಿದ್ರಂತೆ, ಈ ಉಚಿತಗಳಿಂದ ಜನಗಳು ಸೋಮಾರಿಗಳಾಗ್ತವೆ ಅಂತ. ಆದರೆ ಒಂದು ಹಂತದಲ್ಲಿ ಬಡ ಮಧ್ಯಮ ವರ್ಗಗಳು ದುಡಿತಾ ಇದ್ದವರು ದುಡಿತಾನೆ ಇರ್ತಾರೆ. ತೆರಿಗೆ ಕಟ್ಟುವುದಕ್ಕೆ ಬದುಕು ಕೊನೆಯವರೆಗೆ ಒಂದು ಸಿಂಗಲ್ ಮನೆ ತಗೊಳ್ಳಿಕ್ಕಾಗೋದಿಲ್ಲ. ಅಂದರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಇದು ಯೋಜನೆಗಳನ್ನು, ಮನೆ ತಗೊಳ್ಳುವಂಥ ಯೋಜನೆಗಳನ್ನು ಕೂಡ ಮಾಡಿದೆ. ಅದು ಆದಷ್ಟು ಹೆಚ್ಚು ಜನಗಳಿಗೆ ಮುಟ್ಟಬೇಕು. ಅಂದರೆ ಅಡ್ಮಿನಿಸ್ಟ್ರೇಷನ್ ಜನರ ಬದುಕನ್ನು ಚೆಂದ ಮಾಡಲಿಕ್ಕೆ ಅವರಿಗೆ ಏನು ಕೆಲವೊಂದಕ್ಕೆ ಊರುಗೋಲಾಗಿ, ಇನ್ನೊಂದು ಅವರನ್ನು ಮೇಲೆತ್ತುವಲ್ಲಿ ಸಹಕಾರಿಯಾಗಬೇಕು. ಅವರನ್ನು ಅಂದರೆ ನಡೆಯಲಿಕ್ಕೆ ಪ್ರಯತ್ನ ಪಡ್ತಿರುವಂಥ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ದೂರದಲ್ಲಿ ನಡೆಸಿ ನಂತರ ಅವರೇ ಮುಂದೆ ನಡ್ಕೊಂಡು ಹೋಗುವಂಥ ಆ ರೀತಿಯಾದ ಈ ಸರ್ಕಾರ ಆಲೋಚನೆ ನಾವು ಮಾಡಬೇಕು. ನೋಡುವ. ಈಗ ಅದೇ ಅಂತಿಮ ಅಂತ ವಿಷಮತಿ ತಲುಪಿದಂಥ ಲಾರಿ ಚಾಲಕರ ಈ ಪ್ರತಿಭಟನೆಗೆ ಸದ್ಯಕ್ಕೇನೋ ಮುಕ್ತಿ ಸಿಕ್ಕಿದೆ. ಇದಾದಮೇಲೆ ಇನ್ನೊಂದು ಯಾವುದಾದ್ರೂ ಇನ್ನು ಗೃಹಲಕ್ಷ್ಮಿ ಎಷ್ಟೋ ಸಮಯದಿಂದ ಬಂದಿಲ್ಲ, 2 ತಿಂಗಳಿಂದ ಮೇದು ಇನ್ನು ಬರ್ತದೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ನಿರೀಕ್ಷೆಯಲ್ಲಿದ್ದಾರೆ ಜನ. ಆದರೂ ಇದು ಸುಲಭ ಅಲ್ಲ. ಇಂಥ ಸರ್ಕಾರ ಇಷ್ಟವರೆಗೆ ಈ ರೀತಿ ಮಾಡಿದ್ದಕ್ಕೆ ಮತ್ತು ನಾನು ಮೆಚ್ಚುಗೆಯನ್ನು ಸೂಚಿಸಬೇಕು. ಯಾಕೆಂದರೆ ನಾವು ಹೆಚ್ಚಂದರೆ 1 ವರ್ಷ ಅಂತ ನಾನು ಆಲೋಚನೆ ಮಾಡಿದ್ದೆ ನನ್ನ ಲೆಕ್ಕದಲ್ಲಿ. ಅಷ್ಟರವರೆಗೆಲ್ಲ ಬಿಗಡಾಯಿಸ್ಬೋದು ಅಂತ. 2 ವರ್ಷ ಆದರೂ ಇವರು ಏನು ಎಷ್ಟು ಬುದ್ಧಿವಂತಿಕೆಯಿಂದ ಜನರ ಕೈಯಿಂದಲೇ ತೆರಿಗೆ ಅದು ಇದು ಹೆಚ್ಚು ಏನು ಬೆಲೆ ಇದೆಲ್ಲ ಹೆಚ್ಚು ಮಾಡಿ ಎಲ್ಲದರಲ್ಲೂ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಮೆಚ್ಚತಕ್ಕದಂಥ ಆಡಳಿತ ಒಂದು ಹಂತದಲ್ಲಿ. ಬೇರೆ ಯಾರಿಗಾದರೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಕಳೆದ 2 ವರ್ಷಗಳಿಂದ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯದಲ್ಲಿ ಅನೇಕ ರೀತಿಯಲ್ಲಿ ಜನರಿಗೆ ಒಂದು ಹೊರೆ ಆಗ್ತಾ ಇದೆ. ಸೊ ಗ್ಯಾರಂಟಿ ಹೊರೆಯನ್ನು ಜನರ ಮೇಲೆ ಇಂಡೈರೆಕ್ಟ್ ಆಗಿ ಹಾಕ್ತಾರೆ ಅನ್ನುವಂತಹ ವಿಚಾರವನ್ನು ನಾವು ಸರ್ಕಾರದ ಮೊದಲ ಹಂತದಲ್ಲೇ ಹೇಳ್ತಾ ಇದ್ವಿ. ಬಟ್ ಅದು ಈಗ ಇಂಡೈರೆಕ್ಟ್ ಆಗಿ ಆಗ್ತಾ ಇರುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಅನೇಕ ನಿಗಮಗಳಿಗೆ, ಅನೇಕ ಸಂಘಟನೆಗಳಿಗೂ ಕೂಡ ಈಗ ಹಣ ಬಾಕಿ ಉಳಿದಿರುವಂಥದ್ದು. ಸ್ಪೆಷಲಿ ಈಗ ಲಾರಿ ಚಾಲಕರ ಸಂಘದಿಂದಲೂ ಕೂಡ 260 ಕೋಟಿಯಷ್ಟು ಬಾಕಿ ಉಳಿದಿತ್ತು. ಅವರ ಮುಷ್ಕರದ ಬಳಿಕ ಮತ್ತು ಅವರ ಹೋರಾಟದ ಬಳಿಕ ಈಗ 240 ಕೋಟಿಯಷ್ಟು ಬಿಡುಗಡೆ ಮಾಡಲಾಗಿದೆ. ಅದರರ್ಥ ಸರ್ಕಾರದ ಬೊಕ್ಕಸದಲ್ಲಿ ಹಣಗಳಿವೆ. ಯಾಕಂತ ಹೇಳಿದ್ರೆ ಈ ಮಟ್ಟಕ್ಕೆ ಎಲ್ಲ ವಸ್ತುಗಳಿಗೂ, ದಿನನಿತ್ಯದ ವಸ್ತುಗಳಿಗೂ ಕೂಡ ಬೆಲೆ ಏರಿಕೆಯನ್ನು ಮಾಡ್ತಾನೆ ಇರ್ತಾರೆ. ದಿನಕ್ಕೆ ಒಂದರಂತೆ ಒಂದೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇರುತ್ತೆ. ಅದು ಕೂಡ ಕೆಲವೊಂದು ವಸ್ತುವಿಗೆ ಸಂಬಂಧಪಟ್ಟಂತೆ 4-5 ಬಾರಿ ಬೆಲೆ ಏರಿಕೆ ಆಗಿರುವಂತಹ ರೆಕಾರ್ಡ್ಗಳು ಕೂಡ ಇದೆ. ನಾವು ದಿನನಿತ್ಯವಾಗಿ ಬಳಸುವಂತಹ ನಂದಿನಿ ಹಾಲಿನ ದರವು ಕೂಡ ನಾವು ಗಮನಿಸೋದಾದ್ರೆ ಸರ್ಕಾರ ಬಂದ ಬಳಿಕ 4ರಿಂದ 5 ಬಾರಿ ಬೆಲೆ ಏರಿಕೆ ಆಗಿದೆ ಇಲ್ಲಿ ತನಕ. ಇದೆಲ್ಲವೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಹೋಗುವಂಥದ್ದು. ಸರ್ಕಾರ ಹೇಳಬಹುದು ಇದೆಲ್ಲವೂ ಕೂಡ ರೈತರ ಅಕೌಂಟಿಗೆ ಹೋಗುತ್ತೆ ಅಂತ ಹೇಳಿ. ಯಾವ ರೈತನ ಅಕೌಂಟಲ್ಲಿ ಹಣ ಕ್ರೆಡಿಟ್ ಆಗಿದೆ ರೀ 2 ರೂಪಾಯಿ 4 ರೂಪಾಯಿ ಅಂತ ಹೇಳಿ? ಎಲ್ಲೂ ಕೂಡ ಇಲ್ಲ. ಎಲ್ಲವೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಹೋದರೂ ಕೂಡ. ಮತ್ತು ಹಾಲಿನಿಂದ ಹಿಡಿದು ಆಗ ಹೇಳಿರೋ ಥರ ಆಲ್ಕೋಹಾಲ್ನ ತನಕವೂ ಕೂಡ ಕುಡಿತದ ದಿನನಿತ್ಯವೂ ಕೂಡ ಅದೇ ಅಭ್ಯಾಸವನ್ನು ಮಾಡುವಂತಹ ಅಂಥ ವರ್ಗದವರ ಬಳಿ ಕೇಳಿದರೆ ಹೇಳ್ಬೋದು ಎಷ್ಟು ಬೆಲೆ ಏರಿಕೆ ಆಗಿದೆ ಸರ್ಕಾರ ಬಂದ ಬಳಿಕ ಆಲ್ಕೋಹಾಲಿಗೆ ಅಂತ ಹೇಳಿ. ಸೊ ಇದು ಸರ್ಕಾರದ ಹೊರೆ ಜನರ ಮೇಲೆ ಬಿಡ್ತಾ ಇರುವಂಥದ್ದು.